ಸಹಕಾರಿ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂಥ ಸಹಕಾರ ರತ್ನ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು ಈ ದೇಶದ ಇತಿಹಾಸದಲ್ಲಿ ಪ್ರಥಮವೆಂಬಂತೆ ನಿರಂತರವಾಗಿ 25 ವರ್ಷ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಸುಸಂದರ್ಭ ರಜತ ಸಂಭ್ರಮ ಕಾರ್ಯಕ್ರಮ, ಅದರೊಂದಿಗೆ ಅತ್ಯಂತ ದುರ್ಬಲ ಆರ್ಥಿಕವಾಗಿ ಹಿಂದುಳಿದವರಿಗೆ, ಸಮಾಜದಲ್ಲಿ ತುಳಿತಕ್ಕೊಳಪಟ್ಟಂಥ ಮಹಿಳೆಯರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು, ಅವರಿಗೆ ಆರ್ಥಿಕ ಸಬಲೀಕರಣ ಮಾಡಬೇಕು ಎಂಬ ಉದ್ದೇಶದಿಂದ ಕಳೆದ 20 ವರ್ಷಗಳ ಹಿಂದೆ ನವೋದಯ ಸ್ವಸಹಾಯ ಸಂಘಗಳನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ಕೂಡ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ಗೆ ಸಲ್ಲುತ್ತದೆ. ಇದರ ಸದುದ್ದೇಶವನ್ನು ಇಟ್ಕೊಂಡು ಎಲ್ಲ ಉಭಯ ಜಿಲ್ಲೆಯ ರಾಜ್ಯದ ಸಹಕಾರಿಗಳು ಸೇರಿ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರನ್ನು ಅಭಿನಂದಿಸಬೇಕು ಮತ್ತು ನವೋದಯ ಸ್ವಸಹಾಯ ಸಂಘದ ಸಮಾವೇಶವನ್ನು ಮಾಡಬೇಕು ಎಂಬ ಉದ್ದೇಶದೊಂದಿಗೆ ಜನವರಿ 19, 2019ಕ್ಕೆ ನೆಹರು ಮೈದಾನದಲ್ಲಿ ಸುಮಾರು 2 ಲಕ್ಷ ಸಹಕಾರಿಗಳನ್ನು ಒಂದು ಕಡೆ ಸೇರಿಸಿ ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಸಹಕಾರಿ ರಂಗದಲ್ಲಿ ಒಂದು ದಿಕ್ಸೂಚಿ ಆಗಬೇಕು ಎಂಬುದೇ ನಮ್ಮ ಉದ್ದೇಶ. ಸಹಕಾರಿಗಳಿಗೆ ಶಕ್ತಿ ಆಗಬೇಕು ಎಂಬುದು, ಸಹಕಾರಿಗಳಿಗೆ ಸ್ಫೂರ್ತಿ ಆಗಬೇಕು. ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರ ಸಹಕಾರಿ ಕೀರ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಜ್ವಲಿಸಬೇಕು ಎಂಬ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ. ಅವರ ಸೇವೆ ಇತರರಿಗೂ ಕೂಡ ಮಾರ್ಗದರ್ಶನ ಆಗಬೇಕು. ಮುಂದಿನ ಯುವ ಪೀಳಿಗೆಗೆ ಈ ಸಹಕಾರಿ ಕ್ಷೇತ್ರ ಅಂದರೆ ಏನು ಎಂಬುದನ್ನು ತೋರಿಸುವ ರೀತಿ ಆ ಸಮಾವೇಶವನ್ನು ಮಾಡಬೇಕು ಎಂಬ ಉದ್ದೇಶದೊಂದಿಗೆ ಆ ದಿನ ಸಹಕಾರಿ ಗ್ರಂಥಾಲಯ, ಸಹಕಾರಿ ಮ್ಯೂಸಿಯಂ ಮತ್ತು ನಾವು ಆಕಾರ ಗ್ರಂಥ, ಸ್ಮರಣ ಸಂಚಿಕೆ, ಸಹಕಾರಿ ಗ್ರಂಥವನ್ನು ಕೂಡ ಬಿಡುಗಡೆ ಮಾಡಲಿಕ್ಕಿದ್ದೇವೆ.